ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹೋದ ಗಾಯನ ಆಂಬ್ಯುಲೆನ್ಸ್ ಒಪ್ಪಿಯಾವನ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಕಚೇರಿ ಅಂಗಾರ ನಡೆದನು. ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಚಾಲನೆ ಕೊಡ್ದು ಮಾನವೀಯತೆದ ನಿಲೆಟ್ಟು ವ್ಯಾಪಾರದ ನಡುಟು ಹೃದಯ ಶ್ರೀಮಂತಿಕೆಯನ್ನು ತೋಜಾದು ಎಂಚ ಸಮಾಜದ ಒಟ್ಟಿಗೆ ಉಪ್ಪೋಡು ಪಂಪಿನಕ್ಕೆ ಈ ನಿಮ್ಮಕ್ಳು ಮಾದರಿ ಯಾತ್ರೆ ಪಂಡದು ಅಭಿನಂದನೆದ ಪಾತ್ರ ಪಂಡಿರು. ಪೂಜಾರಿ ಅವರ ನೇತೃತ್ವದಲ್ಲಿ ಅದನ್ನು ಜಿಲ್ಲಾಡಳಿತಕ್ಕೆ DC ಅವರಿಗೆ ಮತ್ತು DHOಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಇವತ್ತು ನಾನು ಇಲ್ಲಿಯ ಮದ್ಯ ಮಾರಾಟಗಾರರ ಸಂಘದ ಎಲ್ಲ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಾನವೀಯತೆಯ ನೆಲೆಯಲ್ಲಿ ನೀವು ವ್ಯಾಪಾರದ ಮಧ್ಯವು ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದ್ದೀರಿ. ಹೇಗೆ ಸಮಾಜದ ಜೊತೆ ನಾವಿರಬೇಕು ಅನ್ನೋದಕ್ಕೆ ನೀವು ಮಾದರಿಯಾಗಿದ್ದರೆ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. COVID-19 ರಾಷ್ಟ್ರದಲ್ಲಿ ಪ್ರಸರಣ ಆದ ಮೇಲೆ, ವಿಶೇಷವಾಗಿ WHO ವರದಿಗಳು ಬಂದ ಮೇಲೆ ನಾವು ಪ್ರಥಮ ಸಭೆಗಳನ್ನು ಮಾಡಿದಾಗ ನಾನು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇಲ್ಲಿ 10 ಬೇಡಿಕೆಗಳು ಜಿಲ್ಲಾಡಳಿತದಿಂದ ಬಂದಿವೆ. ತುರ್ತು ಇದಕ್ಕೆ ಸ್ಪಂದನೆ ಮಾಡಿ ಆಸ್ಪತ್ರೆಗಳಲ್ಲಿ ಬೆಡ್, ವೆಂಟಿಲೇಟರ್ಗಳು ಮತ್ತು ವಿಶೇಷವಾಗಿ ಕೋವಿಡ್ ಆಸ್ಪತ್ರೆಗಳನ್ನು ಅದಕ್ಕಾಗಿ ವಿಶೇಷವಾಗಿ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭಗಳು ಬಂದಾಗ ಒಂದಷ್ಟು ಆ್ಯಂಬುಲೆನ್ಸ್ಗಳ ಕೊರತೆಗಳು ಕಂಡುಬರು ಜಿಲ್ಲೆಯಲ್ಲಿ. ಹಾಗಾಗಿ ನಾವು MRPL ಬೇರೆ ಬೇರೆ ಸಂಸ್ಥೆಗಳಿಗೆ ಬೇಡಿಕೆ ಇಟ್ಟಾಗ ಅವರು ವೆಂಟಿಲೇಟರ್ ಮತ್ತು ಆ್ಯಂಬುಲೆನ್ಸ್ಗಳನ್ನು ಕೊಡ್ತೇವೆ ಅಂತ ಹೇಳಿದರು. ವಿಶೇಷವಾಗಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಮದ್ಯ ಮಾರಾಟಗಾರರ ಸಂಘದ ಪದಾಧಿಕಾರಿಗಳು ನಮ್ಮ ಸಭೆಯಲ್ಲಿ ಭಾಗವಹಿಸಿದರು. ಆಗ ಅದರ ಅಧ್ಯಕ್ಷ ಆಗಿರ್ತಕ್ಕಂಥ ಗಣೇಶ್ ಶೆಟ್ಟಿ ಅವರು KT ಸುವರ್ಣ ಸೇರಿಕೊಂಡು ನಮಗೆ ಅವಕಾಶ ಮಾಡಿಕೊಡಿ, ನಾವು ಇದನ್ನು ಯೋಚನೆ ಮಾಡಿಕೊಂಡು ಸಹಕಾರ ಕೊಡ್ತೀವಿ ಅಂತ ಹೇಳಿದರು. ನಾವು ಅದಕ್ಕೆ ಅವರ ಸಹಕಾರಕ್ಕೆ ಕೊಡಿ, ನೀವು ಏನು ನಿಮ್ಮ ಯೋಚನೆ ಮಾಡಿ ಅಂತ ಹೇಳಿದಾಗ ಅವರು ಬೇರೆ ಬೇರೆ ರೀತಿಯ ಸಹಕಾರಗಳನ್ನು ಜಿಲ್ಲಾಡಳಿತಕ್ಕೆ ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಒಂದು ಆ್ಯಂಬುಲೆನ್ಸನ್ನು ನಾವು ಕೊಡ್ತೀವಿ ಅಂತ ಹೇಳಿ ಸುಮಾರು 14.5 ಲಕ್ಷ ರೂಪಾಯಿಗಳನ್ನು ಸಂಗ್ರಹ ಮಾಡಿ ಅವರ ಅಸೋಸಿಯೇಷನ್ ಕಡೆಯಿಂದಲೇ ಇವತ್ತು ಅದನ್ನು ಕೊಟ್ಟಿದ್ದಾರೆ. ಸಚಿವರು ಕೋಟ ಶ್ರೀನಿವಾಸ್ ಪೂಜಾರಿ, ಶಾಸಕರು ಶ್ರೀ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ KV, ಜಿಲ್ಲಾ ಅಬಕಾರಿ ಉಪ ಆಯುಕ್ತರು ಶೈಲಜಾ ಕೋಟೆ, ಜಿಲ್ಲಾ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀ ಎಂ ಗಣೇಶ್ ಶೆಟ್ಟಿ, ಕುಡ್ಲ ತಾಲೂಕು ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರು KT ಸುವರ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ CN ಅಪ್ಪಚ್ಚು, ಜಿಲ್ಲಾ ಕೋಶಾಧಿಕಾರಿ ಚಂದ್ರನಾಥ್ ಅತ್ತಾವರ, ಜೊತೆ ಕಾರ್ಯದರ್ಶಿ ಓಂ ಪ್ರಸಾದ್ B, ತಾಲೂಕು ಕಾರ್ಯದರ್ಶಿ ದಿನೇಶ್ ರಾಜ್ ಅಂಚನ್, ಕೋಶಾಧಿಕಾರಿ ಶ್ರೀ H ನಾಗೇಶ್ ಶೆಟ್ಟಿ, ವಲಯ ಅಧ್ಯಕ್ಷರು ಶ್ರೀ ಯು ರಾಜೇಶ್, ಶಶಿಕುಮಾರ್ ಬೈಕಂಪಾಡಿ, ರಘುರಾಮ್ ಶೆಟ್ಟಿ, ಹರೀಶ್ ಶೆಟ್ಟಿ ಬಜ್ಪೆ ಬೊಕ್ಕ ಜಿಲ್ಲೆದ ಸನದುದಾರ ಸದಸ್ಯರು ಮುತಾಲಿಕೆ ಹಿಡಿತಿರು.